ನಮಸ್ಕಾರ ವೀಕ್ಷಕರೇ, ಕೆಜಿಎಫ್ ಐರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಸಮಸ್ತ ನಾಡಿನ ವೀಕ್ಷಕರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಈಗಾಗಲೇ ಕೆಜಿಎಫ್ ಸಿನಿಮಾ, ಈ ಹೆಸರು ಹೇಳಿದಾಗಲೇ ಗೊತ್ತಿರುತ್ತೆ, ಕೆಜಿಎಫ್ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಅದರಲ್ಲೂ ಕೆಜಿಎಫ್ ಸಿನಿಮಾದಲ್ಲಿ ಒಂದು ಹಾಡು ಸಖತ್ ಹಿಟ್ ಆಗಿತ್ತು. ಆ ಹಾಡನ್ನ ಹಾಡಿದವರು ನಮ್ಮ ಉಡುಪಿಯವರೇ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಈ ಚಿತ್ರದೊಂದು ಹಾಡನ್ನ ಹಾಡಿದಂತ ಐರಾ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಐರಾ, ವೆಲ್ಕಮ್ ಟು ದಿ ಶೋ. ಮೊದಲಿಗೆ ನಿಮಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯ. ಥ್ಯಾಂಕ್ ಯು, ಸೇಮ್ ಟು ಯು. ಓಕೆ, ಕೆಜಿಎಫ್ ಸಿನಿಮಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಕೆಜಿಎಫ್ ಸಿನಿಮಾ ಅಂದರೆ ಆಲ್ರೆಡಿ ನಾನು ನೋಡಿ ಆಗಿದೆ. ತುಂಬಾ ಖುಷಿ ಆಯಿತು ನನಗೆ. ಆಲ್ರೆಡಿ ಹಿಟ್ ಆಗಿದೆ. ಈ ಸಾಂಗ್ ಇಷ್ಟು ಹಿಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ತುಂಬಾ ಖುಷಿ ಆಯಿತು, ಹಿಟ್ ಆಯಿತು. ಓಕೆ, ಕೆಜಿಎಫ್ ಸಿನಿಮಾ ಅಂದಾಗಲೇ ಅದರಲ್ಲಿ ನಿಮಗೆ ಸ್ಪೆಷಲ್ ಇದೆ. ಯಾಕೆಂದರೆ ಈ ಸಿನಿಮಾದ ಒಂದು ಹಾಡನ್ನು ನೀವು ಹಾಡಿದ್ದೀರಾ, ಅದು ಕೂಡ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಎಲ್ಲರ ಬಾಯಲ್ಲೂ ಆ ಹಾಡು ಬರ್ತಾ ಇದೆ. ಅದನ್ನು ಹಾಡಿದವರು ನೀವು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ? ಇಟ್ ವಾಸ್ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಫಿಲ್ಮಲ್ಲಿ ಫಸ್ಟ್ ಸಾಂಗ್ ಹಾಡಿದ್ದು ನಾನು. ಸೊ ಎಸ್ ಸರ್ ಜೊತೆ, ಎಸ್ ಸರ್ ಇದು ಫಿಲ್ಮಿಗೆ ನಂಗೆ ಹಾಡಲಿಕ್ಕೆ ಅಪಾರ್ಚುನಿಟಿ ಸಿಕ್ಕಿತ್ತು ಅಂತ ತುಂಬಾ ಖುಷಿ ಆಯಿತು. ಹಾಗೆ ವ್ಯೂವರ್ಸ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಂದರೆ ಅಷ್ಟು ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಖುಷಿ ಆಯಿತು. ಓಕೆ, ಕೆಜಿಎಫ್ ಸಿನಿಮಾದ ಬಗ್ಗೆ ಮತ್ತೆ ಮಾತಾಡೋಣ. ಮೊದಲಿಗೆ ಐರಾ ಅಂದರೆ ಈಗ ಕೆಜಿಎಫ್ ಸಿನಿಮಾದ ಐರಾ ಅಂತ ಆಗ್ಬಿಟ್ಟಿದ್ದಾರೆ. ಸೊ ಐರಾ ಬಗ್ಗೆ ಹೇಳೋದಾದ್ರೆ, ನಾನು 4 years, ವೆನ್ ಐ ವಾಸ್ 4 years old, ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಸ್ಟಾರ್ಟ್ ಮಾಡಿದೆ ಪಂಡಿತ್ ವಿಠಲ್ ದಾಸ್ ಭಟ್ ಅಂತ ಹೇಳೋರ ಹತ್ರ. ಆಮೇಲೆ ದೇವ್ನಾಮನ್ನು ನನ್ನ ಅಮ್ಮ ಹೇಳಿಕೊಡ್ತಾರೆ. ಸೊ ಈಗ ಎಲ್ಲ ಸಿನಿಮಾಗಳಲ್ಲೂ ಹಾಡ್ತಾ ಇದ್ದೀರಾ. ಸೊ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಮಾತಾಡಿದ್ರೆ ಯಾವ ಥರ ಇರ್ತೀರಾ? ಅಂದರೆ ಸ್ಕೂಲ್ ಡೇಸಲ್ಲಿ ಹಾಡ್ತಾ ಇದ್ರಾ? ಸೊ ನಿಮಗೆ ಯಾಕೆ ಇಂಟ್ರೆಸ್ಟ್ ಬಂತು ಅನ್ನುವಂಥದ್ದು? ಇದು ನಾನು ಸಣ್ಣದಿರುವಾಗ ಒಂದು ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಂತ ಒಂದು ಪ್ರೋಗ್ರಾಮ್ ಚಾನಲ್ ಬರ್ತಾಯಿತ್ತು ರೇಡಿಯೋಲ್ಲಿ. ಸೊ ಅದನ್ನು ಕೇಳಿ ನನಗೆ ಈ ಹಿಂದೂಸ್ತಾನಿ ಕ್ಲಾಸಿಕಲ್ ಮೇಲೆ ಇಷ್ಟ ಆಗಲಿ ಶುರು ಆಯಿತು. ನನ್ನಮ್ಮ ಬಟ್ ಆದರೆ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೇಳಿಕೊಡ್ತಾರೆ. ಆದರೆ ನಾನು ಆಪ್ಟ್ ಮಾಡಿದ್ದು ಹಿಂದೂಸ್ತಾನಿ ಕ್ಲಾಸಿಕಲ್. ಅದರಿಂದ ಎಲ್ಲ ಅದಕ್ಕೆ ಸ್ಯಾಟಲೈಟ್ ರೇಡಿಯೋಯಿಂದ ಕಾರಣ. ಓಕೆ, ಈಗ ಅಮ್ಮನೂ ಒಬ್ಬರು ಸಂಗೀತ ಲೋಕದಲ್ಲಿ ಪರಿಣಿತಿಯನ್ನು ಪಡೆದವರು, ಮಗಳು ಕೂಡ ಸಂಗೀತ ಲೋಕದಲ್ಲಿ ಪರಿಣಿತಿ ಪಡೀತಾ ಇದ್ದೀರಾ, ಸಾಕಷ್ಟು ಕಲಿತಾ ಇದ್ದೀರಾ. ಸೊ ಅಮ್ಮನ ಬಗ್ಗೆ ಹೇಳೋದಾದರೆ, ಸೊ ಅಮ್ಮ ಯಾವ ಥರ ಹಾಡ್ತಾರೆ, ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಅಮ್ಮ ಅವರು ಆ್ಯಕ್ಚುಲಿ ಶಿ ಈಸ್ ಅ ಕ್ಲಾಸಿಕಲ್ ಸಿಂಗರ್, ಕರ್ನಾಟಿಕ್ ಕ್ಲಾಸಿಕಲ್ ಸಿಂಗರ್. ಅವರು ನನಗೆ ದೇವ್ನಾಮನ್ ಹೇಳಿಕೊಡ್ತಾರೆ. ಹಾಗೆ ಅವರು ತುಂಬಾ ಫಿಲ್ಮ್ಸಿಗೂ ಕೂಡ ಹಾಡಿದ್ದಾರೆ. ಗುರುಕಿರಣ್ ಸರ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಹಾಗೆ ಮನೆಯಲ್ಲಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅಮ್ಮ ನನಗೆ. ಓಕೆ, ಸೊ ಐರಾ ಅವರು ಈಗ ತುಂಬ ಫೇಮಸ್ ಆಗಿದ್ದಾರೆ ಕೆಜಿಎಫ್ ಸಿನಿಮಾದ ಮೂಲಕ. ತಮ್ಮ ಫಸ್ಟ್ ಫಿಲ್ಮಲ್ಲೇ ಸೂಪರ್ ಹಿಟ್ ಅಂತ ಅನ್ಸ್ಕೊಂಡಿರುವಂಥದ್ದು. ಸ್ಕೂಲ್ಸ್ಗಳಲ್ಲಿ ಅಥವಾ ಕಾಲೇಜಲ್ಲಿ ಯಾವ ಥರ ಒಂದು ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ಅಂತ? ತುಂಬಾ ಸಪೋರ್ಟ್ ಮಾಡ್ತಾರೆ ಕಾಲೇಜಲ್ಲಿ. ತುಂಬಾ ಸ್ಕೂಲ್ಸಿಂದ ಕೂಡ ನನಗೆ, ನನ್ನ ಸ್ಕೂಲಿಂದ ತುಂಬಾ ಕಾಲ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಹಾಡಿದ್ಯಾ ಅಂತ. ಕಾಲೇಜಿಂದ ಕೂಡ ತುಂಬಾ ಸಪೋರ್ಟ್ ಮಾಡಿದರು ನನಗೆ. ಅಂದರೆ ರೆಕಾರ್ಡಿಂಗ್ ಎಲ್ಲ ಟೈಮಲ್ಲಿ ಹೋದಾಗ ತುಂಬಾ ಇದೆಲ್ಲ ಅಟೆಂಡೆನ್ಸ್ ಎಲ್ಲ ಕೊಟ್ಟು ನಂಗೆ ತುಂಬಾ ಸಪೋರ್ಟ್ ಮಾಡಿದರು. ಈಗ ನೀವು ಕಾಲೇಜಲ್ಲಿ ಇದ್ದೀರಾ, ಕಾಲೇಜ್ ಡೇಸ್ ಅಂದರೆ ಗೋಲ್ಡನ್ ಡೇಸ್ ಅಂತೀವಿ. ಸೊ ಅದರಲ್ಲೂ ನಿಮಗಿಂತ ಒಂದು ಕೆಜಿಎಫ್ ಸಿನಿಮಾದಲ್ಲಿ ಹಾಡೋಕ್ಕೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು, ಹಾಡಿದ್ದೀರಾ, ಇವತ್ತು ಹಿಟ್ ಕೂಡ ಆಗಿದೆ. ಸೊ ಕಾಲೇಜ್, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಕಾಲೇಜ್ ಲೆಕ್ಚರ್ಸ್ಗಳಾಗಿರ್ಬೋದು, ಏನು ಹೇಳ್ತಾರೆ ಅಂತ? ಅಲ್ಲಿ ಕಾಲೇಜಿಗೆ ಹೋದ ಕೂಡಲೇ ಫಸ್ಟ್ ಡೇ ಹಿಟ್ ಆದ ಕೂಡಲೇ ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ತುಂಬಾ ಎಲ್ಲರೂ ರೆಕಗ್ನೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ನನ್ನನ್ನು. ಸೊ ಲೆಕ್ಚರ್ಸ್ ಕೂಡ ತುಂಬಾ ಕಂಗ್ರ್ಯಾಚುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಫೆಲ್ಟ್ ವೆರಿ ಹ್ಯಾಪಿ. ಓಕೆ, ಈಗ ಚಿಕ್ಕ ಮಗುವಿಂದ ಹಿಡಿದು ನೀವು ಸಂಗೀತವನ್ನು ಕಲಿತಿದ್ದೀರಾ. ಚೈಲ್ಡ್ಹುಡ್ ಬಗ್ಗೆ ಮಾತಾಡೋದಾದರೆ ಐರಾ ಹೇಗಿರ್ತಾ ಇದ್ರು ಅನ್ನೋ ಕ್ಯೂರಿಯಾಸಿಟಿ ಜನರಿಗೆ ಇದೆ. ಐರಾ ಇಷ್ಟೇ ಮುಗ್ಧವಾಗಿ ಕೂರ್ತಾ ಇದ್ರಾ, ಮುಗ್ಧತೆಯನ್ನು ಕಾಪಾಡ್ಕೋತಿದ್ರಾ ಹೇಗೆ, ಅಥವಾ ಮಾತಾಡ್ತಾರಾ ಜಾಸ್ತಿ? ನಮ್ಗೆ ಗೊತ್ತಿಲ್ಲ, ನೀವು ಹೇಳಬೇಕು ಹೇಗಿದ್ರಿ ಅಂತ. ಸಣ್ಣದಿರುವಾಗ ಅಂದರೆ ನನಗೆ ಮ್ಯೂಸಿಕ್ ಮೊದಲಿಂದ ಸಹ ತುಂಬಾ ಇಷ್ಟ. ಅಂದರೆ ತುಂಬಾ ಕಾಂಪಿಟೇಷನ್ಸಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಸ್ಕೂಲಲ್ಲಿ ನಾನು ತುಂಬ ನಾಟಿ ಇದ್ದೆ. ಹಾಗೆ ಎಲ್ಲ ಟೀಚರ್ಸಿಗೆ ನಾನಂದರೆ ತುಂಬಾ ಇಷ್ಟ, ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಓಕೆ, ಅಂದರೆ ಚಿಕ್ಕ ವಯಸ್ಸಿಂದ ಎಲ್ಲೆಲ್ಲಿ ಸ್ಟಡೀಸ್ ಮಾಡಿದ್ರಿ, ಅಂದರೆ ಯಾವ ಸ್ಕೂಲಲ್ಲಿ ಸ್ಟಡೀಸ್ ಮಾಡಿದ್ರಿ? ಸೊ ನಿಮಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಈ ಒಂದು ಸ್ಟೇಜ್ ಹತ್ತಿದಾಗ ನನಗೆ ತುಂಬ ಖುಷಿ ಕೊಟ್ಟಿರುವಂಥ ಇದು ಪರ್ಫಾರ್ಮೆನ್ಸ್ ಅಂತ, ಅಂಥದ್ದೇನಾದರೂ ಇದೆಯಾ ಹೇಗೆ ಅಂತ? ನಂದು
ಪ್ರೈಮರಿ ಎಜುಕೇಷನನ್ನು ಮುಕುಂದ ಕೃಪಾ ಅಲ್ಲಿ ಕಲ್ತದ್ದು. ಹಾಗಾದರೆ ಆಮೇಲೆ EMHS ಅಲ್ಲಿ TFI EMHS ಕುಂಜಿಬೆಟ್ಟಲ್ಲಿ ಕಲ್ತದ್ದು. ಈಗ ರೀಸೆಂಟ್ಲಿ ನಾನು MGM PU ಕಾಲೇಜಲ್ಲಿ ಸೆಕೆಂಡ್ PU ಮಾಡ್ತಾ ಇದ್ದೇನೆ. ಸೊ ಹಾಗೆ. ಯಾವ ಸ್ಟ್ರೀಮ್ ತಗೊಂಡಿದ್ದೀರಾ? ನಾನು ಕಾಮರ್ಸಲ್ಲಿ BSc CS ತಗೊಂಡೆ, ಕಂಪ್ಯೂಟರ್ ಸೈನ್ಸ್. ಈಗ ಅದನ್ನು ಒಂದು ಕಡೆ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಬೇಕು, ಇನ್ನೊಂದು ಬಗ್ಗೆ ಸಂಗೀತ ಮ್ಯೂಸಿಕ್ ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಕೊಡಬೇಕು. ಸೊ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಫಸ್ಟಿಗೆ ಸ್ಟಾರ್ಟಿಂಗಿಗೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಈಗ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಬೇರೆ ಟೈಮ್ ಅಲಾಟ್ ಮಾಡ್ತೀನಿ, ಹಾಗೆ ಎಜುಕೇಷನಿಗೆ ಬೇರೆ ಟೈಮ್ ಅಲಾಟ್ ಮಾಡ್ತೀನಿ. ಓಕೆ. ಚಿಕ್ಕ ವಯಸ್ಸಲ್ಲಿ ನಾನು ಬಾಲ್ಯದಿಂದ ಬರ್ತೀನಿ, ನಿಮ್ಮ ಚೈಲ್ಡ್ಹುಡ್ಡಿಂದ ಬರ್ತೀನಿ. ಸ್ಟೇಜ್ ಹತ್ತಿದ್ದು ಯಾವಾಗ ನೀವು ಮೊದಲ ಬಾರಿಗೆ ಫಸ್ಟ್ ಟೈಮ್ ಅಂತ? ಮೊದಲ ಬಾರಿಗೆ ಅಂದರೆ ನಾನು ಸ್ಕೂಲಲ್ಲೇ ಹತ್ತಿದ್ದು. ವೆನ್ ಐ ವಾಸ್ ಐ ಥಿಂಕ್ ಸೊ UKG LKG ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನಾನು ಪದ್ಯ ಹಾಡಲಿಕ್ಕೆ. ಆಗನೇ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಹಾಗೆಲ್ಲ ಕೊಡ್ತಾ ಇದೆ, ಅಂದರೆ ಆರ್ಕೆಸ್ಟ್ರಾಸಿಗೆಲ್ಲ ಹೋಗ್ತಾ ಇದೆ. ಚಿಕ್ಕದಿಂದಲೇ ಹೋಗ್ತಾ ಇದ್ರೆ? ಹೌದು. ಓಕೆ. ಸೊ ಯಾವ ಥರ ಇತ್ತು? ಯಾವ ಹಾಡನ್ನು ಹಾಡಿದ್ದು ಮೊದಲಿಗೆ, ಅದು ನೆನಪಿದೆಯಾ? ಫಸ್ಟ್ ಸಾಂಗ್ ಐ ಥಿಂಕ್ ಸೊ ನಾನು ಹಾಡಿದ್ದು ಮಯ್ಯ ಮಯ್ಯವ ಅಂತ ಬಹುಶಃ. ಸೊ ಹಾಗೆಯೇ ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಯಿತು. ಓಕೆ. ಈಗ ಏನಂದರೆ ಐರಾ ಅಂದರೆ ಜನರಿಗೆ ಈಗ ಕ್ಯೂರಿಯಾಸಿಟಿ, ಎಲ್ಲರೂ ನೋಡ್ತಾರೆ ಯೂಟ್ಯೂಬ್ ನೋಡಿ, ಓ ನಮ್ಮ ಊರಿನ ಹುಡುಗಿ ಹಾಡಿದಾಳೆ ಅಂತ ಎಲ್ಲರೂ ಖುಷಿ ಪಡ್ಕೋತಿದ್ದಾರೆ. ಸೊ ಈಗೊಂದು ಜನರಿಗೆ ಕೂಡ ಕ್ಯೂರಿಯಾಸಿಟಿ ಇದೆ, ಸಾಕಷ್ಟು ಯೂಟ್ಯೂಬ್ ಸಾಂಗ್ಗಳನ್ನು ನೀವು ಹಾಡಿದ್ದೀರಾ. ಸೊ ಯಾವ ಹಾಡನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಡ್ತೀರಾ ಅಂತ? ಈಗ ನಾನು ಹರ್ಕಿ ಸೀಕೋ ಸಾಂಗನ್ನು ಹಾಡಲಿಕ್ಕೆ ಇಷ್ಟ. ಓಕೆ, 2 ಲೈನ್ ಹಾಡು. कहीं है क्यों गर्मियाँ पे रुकी रुकी, कह भी न पाए रह भी न पाए, क्यों बेवजह है ये बेबसी। तुम में हम है, हम में तुम हो, तुमसे हम है, हमसे तुम हो, किस्मतों से मिलते हैं दो दिल यहाँ, हर किसी को नहीं मिलता यहाँ प्यार जिंदगी में, हर किसी को नहीं मिलता यहाँ प्यार
ಓಕೆ ಐರಾ, ತುಂಬ ಚೆನ್ನಾಗಿ ಹಾಡಿದ್ರಾ. ಸೊ ಈ ಹಾಡಬೇಕಿದ್ರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ನಿಮಗೆ? ಅಂದರೆ ಯಾವ ಥರ ಹಾಡಿದ್ರಿ, ಎಲ್ಲಿ ಹಾಡಿದ್ರಿ ಅಂತ? ಇಟ್ ವಾಸ್ ಅ ಟೋಟಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದರೆ ಸ್ಟುಡಿಯೋಲಿ ಹಾಡೋದಂದರೆ ಇಟ್ ವಿಲ್ ಬಿ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ಇದರಲ್ಲಿ ಆರ್ಕೆಸ್ಟ್ರಾಸಲ್ಲಿ ಪರ್ಫಾರ್ಮ್ ಮಾಡೋಕ್ಕಿಂತ ಟೋಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸ್ಟುಡಿಯೋಲಿ ಹಾಡುವಾಗ ತುಂಬಾ ಖುಷಿ ಆಗ್ತಿತ್ತು ಹಾಡಲಿಕ್ಕೆ, ಇನ್ನೂ ಹಾಡೋಣ ಅಂತ ಅನಿಸ್ತಾ ಇತ್ತು. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದರೆ ಯಾವಾಗ ಈ ಒಂದು ಅಪರ್ಚುನಿಟಿ ನಿಮಗೆ ಸಿಕ್ತು, ಯಾರು ನಿಮಗೆ ಈ ಥರ ಹಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅಂತ? ಅಂದರೆ ನಾವು ಮನೇಲಿ ಆ್ಯಕ್ಚುಲಿ ಡಿಸೈಡ್ ಮಾಡಿ ಇನ್ನು ಕವರ್ ಸಾಂಗ್ ರಿಲೀಸ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿ, ಹಾಗೆಯೇ ನಾವು ಮಂಗಳೂರಲ್ಲಿ ಒಂದು ಕ್ಯಾಟ್ ಸ್ಟುಡಿಯೋ ಅಂತ ಹೇಳುವಲ್ಲಿ ನಾವು ರೆಕಾರ್ಡನ್ನು ಮಾಡಿಸಿದ್ವಿ. ಓಕೆ, ಈ ಸಂದರ್ಭದಲ್ಲಿ ನಿಮಗೆ ಯಾವ ಹಾಡನ್ನು, ಈಗ ನಾನು ಮತ್ತೆ KGF ಹತ್ರ ಬರ್ತೇನೆ, ಈ ಹಾಡನ್ನು ಏನಾದರೂ ತೋರಿಸಿದ್ರ ರವಿ ಬಸ್ರೂರವರಿಗೆ, ಅಥವಾ ಈ ಥರ ಹಾಡಿರೋದನ್ನು ಕಳಿಸ್ಕೊಟ್ರಾ, ಹೇಗೆ? ಅಂದರೆ ಅವರು ಯೂಟ್ಯೂಬಲ್ಲಿ ಒಂದು ತುಮ್ ಜೋ ಮಿಲ್ ಗಯೆ ಅಂತ ಒಂದು ಸಾಂಗ್ ಇದೆ. ಸೊ ನಾನು ಅದನ್ನು ರಿಲೀಸ್ ಮಾಡಿದ್ದೆ. ಅದನ್ನು ನೋಡಿ ಅವರಿಗೆ ತುಂಬಾ ಖುಷಿ ಆಯಿತು. ಹಾಗೆ ಒಂದು ಕಾಲ್ ಕೊಟ್ಟು ಒಂದು ವಾಯ್ಸ್ ಆಡಿಷನ್ ಕೊಡ್ಲಿಕ್ಕೆ ಹೇಳಿದರು. ಸೊ ಹಿ ವಾಸ್ ಹ್ಯಾಪಿ ವಿತ್ ಮೈ ಆಡಿಷನ್. ಹಾಗೆ ಅವರು KGF ಇದು ಇಂಥ ಸಾಂಗ್ ಒಂದಿದೆ, ಜೋಕಿ ಅಂತ ಒಂದು ಸಾಂಗ್ ಇದೆ, ಸೊ ಅದನ್ನು ರೆಕಾರ್ಡ್ ಮಾಡ್ಲಿಕ್ಕೆ ನೀವು ಬೆಂಗಳೂರಿಗೆ ಬರಬೇಕಾಗತ್ತೆ ಅಂತೆಲ್ಲ ಹೇಳಿ, ಸೊ ಹಾಗೆ ಬೆಂಗಳೂರಿಗೆ. ಓಕೆ, ಫಸ್ಟ್ ಟೈಮ್ ನಿಮಗೆ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ. ಫಸ್ಟ್ ಟೈಮ್ ಯಾವ ಥರ ಎಕ್ಸೈಟ್ಮೆಂಟ್ ಇತ್ತು, ಅಥವಾ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇದು ಫಿಲ್ಮ್, ನನಗೆ ಈ ಫಿಲ್ಮಲ್ಲಿ ಹಾಡ್ಲಿಕ್ಕೆ ಅಪಾರ್ಚುನಿಟಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈಗಲೂ ನನಗೆ ಡ್ರೀಮಲ್ಲಿದ್ದಾಗ ಅನಿಸ್ತಾ ಇದೆ. ಸೊ ತಮನ್ನಾ ಮ್ಯಾಮ್ ಹೆಜ್ಜೆ ಹಾಕಿದ್ರಿಂದ ಈ ಸಾಂಗ್ ಹಿಟ್ ಆಗ್ಲಿಕ್ಕೆ ಕಾರಣ. ಸೊ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ನಂಗೆ ಯಾವಾಗೂ ಸಾಂಗ್ ರಿಲೀಸ್ ಆಗುತ್ತೆ ಅಂತ ತುಂಬ ಎಕ್ಸೈಟ್ಮೆಂಟು ಇತ್ತು, ಹಾಗೂ ನರ್ವಸ್ನೆಸ್ಸು ಇತ್ತು ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ. ಹಾಗೆ ಓಕೆ, ಇನ್ನೊಂದು ಇಲ್ಲಿ ವಿಶೇಷ ಅಂದರೆ KGF ಅನ್ನೋದು ತುಂಬ ಬಿಗ್ ಬಜೆಟ್ ಸಿನಿಮಾ. ಅದರಲ್ಲೂ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಂಥ ಸಿನಿಮಾ ರಿಲೀಸ್ ಆಗಿದೆ. ಇವತ್ತೇನೋ ಅದು ಸಕ್ಸಸ್ ಹಾದಿ ಹತ್ರನೇ ಸಾಗ್ತಾ ಇದೆ, ಅದೊಂದು ವಿಷಯ. ಆದರೆ ಈ ಸಿನಿಮಾದಲ್ಲಿ ನಿಮಗೆ ಫಸ್ಟ್ ಅಂದರೆ ಆಫರ್ ಕೊಟ್ಟ ಸಂದರ್ಭದಲ್ಲಿ ನೀವೇನೋ ಥಿಂಕ್ ಮಾಡಿದ್ರೆ ಹೋಗಬೇಕಾ ಬೇಡವಾ, ಆ ಥರದ್ದೇನಾದರೂ ಇತ್ತಾ, ಹೇಗೆ? ಇಲ್ಲ, ಥಿಂಕೇ ಮಾಡಿಲ್ಲ. ಅವರಿಗೆ ನಾನು ಒಂದು ಕಾಲ್ ಕೊಟ್ಟ ಕೂಡಲೇ ನಾನು ಬರ್ತೀನಿ ಅಂತ ಒಮ್ಮೆಲೇ ಹೇಳಿಬಿಟ್ಟೆ. ಸೊ ಇಟ್ ಈಸ್ ಅ ಬಿಗ್ ಪ್ರಾಜೆಕ್ಟ್ ಫಿಲ್ಮ್. ನಾನು ಮೊದಲೇ ಕೇಳಿದ್ದೆ KGF ಅಂತ, ಆದರೆ ನನಗೆ ಈ ಫಿಲ್ಮಲ್ಲಿ ಹಾಡ್ಲಿಕ್ಕೆ ಅಪರ್ಚುನಿಟಿ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಎನ್ಸ್ಕೊಂಡೇ ಇರಲಿಲ್ಲ. ಸೊ ಕೂಡಲೇ ನಾನು ಬರ್ತೀನಿ ಅಂತ ಅವರಿಗೆ, ರವಿ ಬಸ್ರೂರ್ ಸರಿಗೆ ಹೇಳಿದೆ. ಓಕೆ, ಈಗ ರವಿ ಬಸ್ರೂರ್ ಅವರು ಕೂಡ ಈ ಕಡೆಯವರೇ, ಉಡುಪಿ ಕಡೆಯವರೇ, ನೀವು ಕೂಡ ಉಡುಪಿಯವರೇ. ಸಾಕಷ್ಟು ಒಂದು ಎರಡು ಜನ ಕೂಡ ಮರ್ಜ್ ಆಗಿದೆ ಇಲ್ಲಿ. ಸೊ ಸಾಂಗ್ ಸೂಪರ್ ಆಗಿ ಬಂದಿದೆ, ಎಲ್ರಿಗೂ ಗೊತ್ತು. ಸೊ ನಿಮಗೆ ಹಾಡುವಂಥ ಸಂದರ್ಭದಲ್ಲಿ, ಆ ಸ್ಟುಡಿಯೋದಲ್ಲಿ ಹಾಡುವಂಥ, ಇಲ್ಲಿ ಹಾಡೋದೊಂದು ಬೇರೆ ಥರ ಇರುತ್ತೆ. ಸೊ ಬೆಂಗಳೂರಿಗೆ ಹೋಗಿ ಅಲ್ಲಿಯ ಸ್ಟುಡಿಯೋದಲ್ಲಿ ಅಂದರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇರ್ತಾರೆ, ಅವ್ರ ಮುಂದೆ ಹಾಡೋದೇ ಬೇರೆ ರೀತಿ ಇರುತ್ತೆ. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಟ್ ವಾಸ್ ಅ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದರೆ ಎಲ್ಲ ಲಿರಿಸಿಟ್ಸ್ ಹಾಗೂ ಇವರು ಡೈರೆಕ್ಟರ್ ಕೂಡ ಅಲ್ಲೇ ಇದ್ದರು, ಫಿಲ್ಮ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್. ಹಾಗೆ ರೆಕಾರ್ಡ್ ಮಾಡುವ ಸಮಯದಲ್ಲಿ ನನಗೆ ಈ ಕನ್ನಡ, ತಮಿಳ್, ತೆಲುಗು ಬೇಗನೆ ಆಯಿತು. ಬಟ್ ಮಲಯಾಳಂ ಸ್ವಲ್ಪ ಕಷ್ಟ ಆಯಿತು. ಆದರೆ ರವಿ ಬಸ್ರೂರ್ ಸರ್ ತುಂಬಾ ಧೈರ್ಯ ಕೊಟ್ಟು, ಸೊ ಅವರಿಂದ ಈ 4 ಲ್ಯಾಂಗ್ವೇಜಸ್ ನನಗೆ ಕಂಪ್ಲೀಟ್ ಮಾಡಲಿಕ್ಕಾಯಿತು. ಹಾಗೆಯೇ ಮಲಯಾಳಂ ಸಾಂಗ್ ಹಾಡುವಾಗ ಲಿರಿಸಿಸ್ಟ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದರು ನನಗೆ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡಲಿಕ್ಕಿದೆ ಐರಾ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. KGF ಐರಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಐರಾ, ಈಗಾಗಲೇ ನಿಮ್ಮ ಬಗ್ಗೆ ಸಾಕಷ್ಟು ಮಾತಾಡಲಿಕ್ಕಿದೆ, ಮುಗೀತಾ ಇಲ್ಲ ಎಷ್ಟು ಮಾತಾಡಿದ್ರು. ಆದರೆ ಅದಕ್ಕಿಂತ ಮುಂಚೆ KGF ಸಿನಿಮಾದ ಹಾಡನ್ನು ಹಾಡಿದ್ದೀರಾ, ಜೋಕೆ ನಾನು ಬಳ್ಳಿಯ ಮಿಂಚು ಅಂತ. ಎಲ್ಲಾರು ಈಶ್ವರಿ ಅವರು ಈ ಹಿಂದೆ ಹಾಡಿದ್ರು. ಸೊ ಅದನ್ನು ಮತ್ತೆ ನೀವು ಹಾಡಿದ್ದೀರಾ, ಹೈ ಪಿಚ್ಚಲ್ಲಿ ಹಾಡಿರುವಂಥದ್ದು. ಮತ್ತೊಮ್ಮೆ ಪ್ರೇಕ್ಷಕರಿಗೆ ಕೇಳಬೇಕು ಅನಿಸ್ತಾ ಇದೆ, ಹಾಡಿದ್ದೆ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಸೊಂಟ
ಹೃದಯದ ಕೆಂದುಟಿ ಜೇನು ಹೀರುವ ದುಂಬಿಯಾಗುವ, ಆದರೆ ನಂತರ ಮತ್ತು ಬಂದರೆ ನಿಧನ ನಿಧನ ಜೋಕೆ. ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವಿ ಸಂಚು. ಓಕೆ, ತುಂಬ ಚೆನ್ನಾಗಿ ಹಾಡ್ತೀರಾ ಐರಾ. ನಿಜವಾಗ್ಲೂ ಅಲ್ಲಿ ಕೇಳಿಸಿದ್ದಾಗೆ ಇಲ್ಲೂ ಕೂಡ ನೀವು ಹಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಮೂಡ್ ಬಂತು. ಈಗ ನನಗೆ ಅದನ್ನು ನೋಡ್ತಾ ಇದ್ರೆ ತುಂಬ ನನಗೆ ಕಷ್ಟ ಅನಿಸ್ತಾ ಇತ್ತು, ಯಾವ ಥರ ಹಾಡ್ತಿದ್ದೀರಾ ಅಂತ. ತುಂಬ ಅಂದರೆ ಎಲ್ಲರೂ ಈಶ್ವರಿ ಅವರು ಕೂಡ ಅದನ್ನು ಹಾಡಿದರು, ಅದೇ ಥರ ಮೂಡಿ ಬಂದಿದೆ. ಸೊ ನಿಮಗೆ ಏನಾದರೂ ಹಾಡುವಂಥ ಸಂದರ್ಭದಲ್ಲಿ ಕಷ್ಟ ಅಂತ ಏನಾದರೂ ಅನಿಸ್ತಾ ಹೇಗೆ ಅಂತ? ಕಷ್ಟ ಅಂತ ಏನು ಅನಿಸ್ಲಿಲ್ಲ, ಆದರೆ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಫಾರ್ ಮೀ, ಬಿಕಾಸ್ ಎಲ್ಲಾರೀಶ್ವರಿ ತುಂಬಾ ಚೆಂದ ಹಾಡಿದ್ದಾರೆ. ಅವರ ಹಾಗೆ ಹಾಡೋದು ನಾ ಆಲ್ಮೋಸ್ಟ್ 80% ಟ್ರೈ ಮಾಡಿದ್ದೀನಿ ಅವ್ರಾಗ ಹಾಡಲಿಕ್ಕೆ. ಅವ್ರಾಗ ಆಗಿಲ್ಲ, ಬಟ್ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ಹಾಡು. ಓಕೆ, ಈಗ KGF ಸಿನಿಮಾದಲ್ಲಿ ಈ ಹಾಡು ನೀವು ಹೇಳಿದ್ರಿ ತಮನ್ನನವರು ಒಂದು ಸ್ಟೆಪ್ ಹಾಕಿದ್ದಕ್ಕಿದು ಹಿಟ್ ಆಯಿತು ಅಂತ. ನಿಮ್ಮ ಒಂದು ಹಾಡಿಗೂ ಅವರ ಹೆಜ್ಜೆಗೂ ಇದು ಸೂಟ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಜನ ಮೆಚ್ಚಿದ್ದಾರೆ ಈ ಸಿನಿಮಾವನ್ನು. ಸೊ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಇದೆಯಾ, ಅಂದರೆ ಆಫರ್ ಇದೆಯಾ ಸಿನಿಮಾಗಳಿಗೆ ಹೋಗುವಂಥದ್ದು ಹೇಗೆ ಅಂತ? ಆಫರ್ ಇಲ್ಲ, ಬಟ್ 2-3 ಮ್ಯೂಸಿಕ್ ಡೈರೆಕ್ಟರ್ಸ್ ಕಾಲ್ ಬಂದಿದೆ, ಅದು ಅಷ್ಟೇ. ಓಕೆ, ನೆಕ್ಸ್ಟ್ ಇವಾಗ KGF ಸಿನಿಮಾ ರಿಲೀಸ್ ಆಯಿತು, ಎಲ್ಲ ಏನಂತಾರೆ ಸಿಕ್ಕಿದಾಗ ಅಂತ ನಿಮ್ಮ ಹತ್ರ? ಎಲ್ಲ ಸಿಕ್ಕಿದ ಕೂಡಲೇ ಜನರೆಲ್ಲ ರೆಕಗ್ನೈಸ್ ಮಾಡ್ತಾರೆ, ತುಂಬಾ ಕಂಗ್ರ್ಯಾಚುಲೇಟ್ ಮಾಡ್ತಾರೆ, ಆಮೇಲೆ ಉಡುಪಿಯವಳು ಅಂತ ತುಂಬ ಹೊಗಳ್ತಾರೆ, ಹಾಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿಯವರಿಗೆ ತುಂಬ ಖುಷಿ ಅಂದರೆ KGF ಸಿನಿಮಾ ಹಿಟ್ ಆಗಿದ್ದು ಒಂದು ಖುಷಿ, ಆದರೆ ಇನ್ನೊಂದು ನಮ್ಮೂರು ಹುಡುಗಿ ಎಷ್ಟು ಚೆನ್ನಾಗಿ ಹಾಡಿದಾಳಲ್ಲ, KGF ಸಿನಿಮಾದಲ್ಲಿ ಹಾಡಿ ಒಂದು ಸಕ್ಸಸ್ ಪಡೆದಿದ್ದಾರಲ್ಲ ಅನ್ನುವಂಥದ್ದು ಇಲ್ಲಿಯ ಜನತೆಗೆ ಖುಷಿ. ಇನ್ನು ಕಾಲೇಜ್ ಮ್ಯಾಟ್ರಿಗೆ ಬಂದರೆ ರಿಲೀಸ್ ಡೇ ಅವತ್ತು ಏನಾದರೂ ಒಂದು ಆಲ್ ದಿ ಬೆಸ್ಟ್ ಹೇಳುವಂಥದ್ದು, ಜೊತೆಗೆ ಏನು ಖುಷಿ ವ್ಯಕ್ತಪಡಿಸಿದ್ದಾರೆ ಅಂತ? ರಿಲೀಸ್ ಡೇ ದಿನ ಎಲ್ಲ ಲೆಕ್ಚರ್ಸ್ ಎಲ್ಲ ಕರೆದು ನನಗೆ ಕಂಗ್ರ್ಯಾಚುಲೇಟ್ ಮಾಡಿ, ನಾವು ಗ್ಯಾರಂಟಿ ಫಿಲ್ಮಿಗೆ ಹೋಗ್ತೇವೆ, ನಿನ್ನ ಪದ್ಯ ಕೇಳಲಿಕ್ಕೆ ಹೋಗ್ತೇವೆ, ಹಾಗೆ KGF ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತೇವೆ ಅಂತೆಲ್ಲ ಹೇಳಿ ಕಂಗ್ರ್ಯಾಚುಲೇಟ್ ಮಾಡಿದರು. ಅವರಿಗೆಲ್ಲ ತುಂಬಾ ಖುಷಿ ಆಯ್ತು ನಾನು ಫಿಲ್ಮಲ್ಲಿ ಹಾಡ್ತೀನಿ ಅಂತ ಹೇಳಿ. ಓಕೆ, ಮುಂಚೆ ಹೇಳಿದ್ರು, ನಂತರ ಏನಾದರೂ ಹೇಳಿದ್ರಾ? ನಂತರ ಪದ್ಯ ಕೇಳಿ ಆದ್ಮೇಲೆ ಅವರಿಗೆ ತುಂಬಾನೇ ಖುಷಿ ಆಯ್ತು, ನಮ್ಗೆ ಎನ್ಸ್ಲಿಕ್ಕಾಗ್ಲಿಲ್ಲ, ನೀನು ನಿಜ ಐರಾನೇ ಹಾಡಿದ ಅಂತ ಹೇಳಿದ್ರ? ಈವನ್ ಅಂದ್ರೆ ನಂದು ಫ್ರೆಂಡ್ಸ್ ಕೂಡ ಅವರಿಗೆ ಬಿಲೀವ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅವರಿಗೆ ತುಂಬಾನೇ ಖುಷಿ ಆಯ್ತು, ದೇ ವರ್ ವೆರಿ ಹ್ಯಾಪಿ. ಸೊ ನನಗೂ ಖುಷಿ ಆಯ್ತು. ಇನ್ನು ಪೇರೆಂಟ್ಸ್ ವಿಷಯಕ್ಕೆ ಬಂದ್ರೆ ಫಸ್ಟಿಗೆ ಖುಷಿ ಆಗಿರ್ತಾರ, ನನ್ನ ಮಗಳು ಹಾಡಿದ್ದು ಸಕ್ಸಸ್ ಪಡೀತು ಅಂತ. ಸೊ ಯಾವ ತರ ಸಪೋರ್ಟ್ ಕೊಟ್ಟಿದ್ದಾರೆ ನಿಮ್ಗೆ ಅಂತ? ಅಂದ್ರೆ ಬೆಂಗಳೂರಿಗೆ ಹೋಗುವಾಗ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವರೇ ಕರ್ಕೊಂಡು ಹೋಗಿ ನನ್ನೊಟ್ಟಿಗೆ ಪೇಷಂಟ್ ಆಗಿ ಕೂತ್ಕೊಂಡು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವರ ಪೇರೆಂಟ್ಸ್ ಇದು ಹಾಗೂ ಗುರುಗಳ ಸಪೋರ್ಟ್ ಇಲ್ಲಾಂದ್ರೆ ನನಗೆ ಇಷ್ಟ ಮೇಲೆ ಬರ್ಲಿಕ್ಕೆ ಆಗ್ತದೆ. ಓಕೆ, ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಇದೆ, ಈಗಾಗಲೇ 4 ಭಾಷೆಯಲ್ಲಿ ಹಾಡಿದ್ದೀರಾ ನೀವು, ಸೊ ಅದು ಕೂಡ ಮಲಯಾಳ ಕಷ್ಟ ಆಯಿತು ಅಂತ ಹೇಳಿದರೆ, ಸೊ ಸ್ಟುಡಿಯೋದಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅಂದರೆ ಎಷ್ಟು ಡೇಸ್ ಹಿಡಿಯಿತು ರೆಕಾರ್ಡಿಂಗಿಗೆ ಹೇಗೆ ಅಂತ? ಅರೌಂಡ್ 4 to 5 days ರೆಕಾರ್ಡಿಂಗ್ ಅಲ್ಲೇ ಬೆಂಗಳೂರಲ್ಲೇ ಇದ್ವಿ. ಸೊ ಹಾಗೆಯೇ ಇದು ಕನ್ನಡ, ತಮಿಳ್, ತೆಲುಗು ಎಲ್ಲ ಅರೌಂಡ್ 1 to 2 days ಅಲ್ಲಿ ಮುಗೀತು. ಮಲಯಾಳಂ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಓಕೆ, ಅದು ಯಾವ ಥರ ಅಂದರೆ ಹಾಗೆ ಟೈಮಿಂಗ್ಸ್ ಯಾವ ಥರ ಇಡ್ತಾ ಇದ್ರಿ ಅಂತ? ಟೈಮಿಂಗ್ಸ್ ಅಂದ್ರೆ ಶೆಡ್ಯೂಲ್ ಇರುತ್ತಲ್ಲ, ಅದು ಯಾವ ಥರ ಇಟ್ಕೊಂತೀವಿ? ಸ್ಟುಡಿಯೋ ಫ್ರೀ ಆದ ಕೂಡಲೇ ರೆಕಾರ್ಡ್ ಮಾಡಿಸ್ತಿದ್ರು, ಅಂದರೆ ಬೇರೆ ಸಾಂಗ್ಸ್ ಎಲ್ಲ ಎಡಿಟಿಂಗ್ ಎಲ್ಲ ಆಗ್ತಿತ್ತು. ಸೊ ಹಾಗೇನೆ ಸ್ಟುಡಿಯೋ ಫ್ರೀ ಆದ ಕೂಡಲೇ ನಾವು ಹೋಗಿ ಹಾಡ್ತಿದ್ದೆ. ಓಕೆ, ಈಗ ಫಸ್ಟ್ ಫಿಲಮಲ್ಲಿ ಆಡಿದ್ದೀರಾ, ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಬಿಟ್ಟಿದೆ ಈ ಥರ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಫಿಲಮಿಗೆ ಹೋಗುವ ಈ ಥರ ಪ್ರಿಪರೇಷನ್ ಮಾಡುವಂಥದ್ದು ಏನಾದರೂ ಇದೆಯಾ? ಅಂದರೆ ಈಗ ನೀವು ಈಗ ಫಸ್ಟ್ ಫಿಲಮ್ KGF ಅಂದರೆ ಬೆಂಗಳೂರಲ್ಲಿರುವಂಥ ಸ್ಟುಡಿಯೋ ಫಸ್ಟ್ ಟೈಮ್ ನೋಡಿದ್ರಿ, ಇಲ್ಲಿರುವಂಥ ಸ್ಟುಡಿಯೋಗಳಲ್ಲಿ ನೀವು ಹಾಡನ್ನು ರೆಕಾರ್ಡ್ ಮಾಡಿದ್ದೀರಾ, ಒಂದು ಐಡಿಯಾಸ್ ಬಂದಿರುತ್ತೆ ಈ ಥರ ಅಂತ. ನೆಕ್ಸ್ಟ್ ಫಿಲಮಿಗೆ ಹೋಗುವ ಈಗ ಆಫರ್ 2 ಮ್ಯೂಸಿಕ್ ಡೈರೆಕ್ಟರ್ಗಳು ಈಗಾಗಲೇ ಕಾಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಫಿಲಮಿಗೆ ಏನಾದರೂ ಈ ಥರ ಪ್ರಿಪೇರ್ ಆಗುವಂಥದ್ದು, ಇನ್ನಷ್ಟು ಅದ್ರ ಬಗ್ಗೆ ಸ್ಟಡೀಸ್ ಮಾಡುವಂಥದ್ದು ಮಾಡ್ತಿದ್ದೀರಾ ಹೇಗೆ ಅಂತ? ಹೌದು, ಅಂದರೆ ತುಂಬಾ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಯಾವಾಗಲೂ ಕರಿಬಹುದು ಅವರು, ಹಾಗೆಯೇ ಅದಕ್ಕೂ ಕೂಡ ತಯಾರು ಮಾಡ್ತಾ ಇದ್ದೇನೆ ನಾನು. ಓಕೆ, ಈಗ ಸಾಕಷ್ಟು ಈ KGF ರಿಲೀಸ್ ಆದ ತಕ್ಷಣ, KGF ರಿಲೀಸ್ ಅಲ್ಲ, ಈ ಆಡಿಯೋ ಲಾಂಚ್ ಆದ ತಕ್ಷಣ, ನಿಮ್ಮ ಸಾಂಗ್ಸ್ ರಿಲೀಸ್ ಆದ ತಕ್ಷಣ ಒಂದರ ಹಿಂದೆ ಒಂದರ ಇಂಟರ್ವ್ಯೂ ಆಗಿರ್ಬೋದು, ಐರಾ ಫುಲ್ ಫೇಮಸ್ ಆಗಿಬಿಟ್ರು. ಐರಾ ಎಷ್ಟು ಫೇಮಸ್ ಆಗ್ತಾರೆ ಅಂತ ಅನ್ಕೊಂಡಿದ್ರಾ? ಇಲ್ಲ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೆಲ್ಲ ಹಿಟ್ ಆಗುತ್ತೆ ಸಾಂಗ್, ನಾನು ಈ ಸಾಂಗಿಂದ ಫೇಮಸ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬಾ ಖುಷಿ ಆಯಿತು ಹೀಗೆ ಸಾಂಗ್ ಹಿಟ್ ಆಯಿತು. ಎಸ್ಪೆಷಲಿ KGF ಅಂತ ಮೂವಿಯಲ್ಲಿ ಹಾಡ್ಲಿಕ್ಕೆ ಅಪಾರ್ಚುನಿಟಿ ಸಿಕ್ಕಿ ಅದು ಸಾಂಗ್ ಹಿಟ್ ಆಯಿತು ಅಂತ
ಹೇಳಿ ಕೂಡ ನನಗೆ ತುಂಬಾ ಖುಷಿ ಆಯಿತು. ಓಕೆ, ಐರವ್ರೀಗ ನೀವೊಂದು ಉಡುಪಿ ಅನ್ನೋ ಒಂದು ಪುಟ್ಟ ಜಿಲ್ಲೆಯಲ್ಲಿದ್ದರೆ ಈಗ ವರ್ಲ್ಡ್ ಫೇಮಸ್ ಆಗಿದ್ದೀರಾ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಹೊರ ದೇಶದವರು ಕೂಡ ಈ ಸಿನಿಮಾವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಈ ಸಾಂಗ್ಸನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಹೇಗನ್ಸುತ್ತೆ, ಒಂದು ಅಪರ್ಚುನಿಟಿಯಲ್ಲಿ ಈಗಾಗಲೇ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದ್ದೀರಾ ಐರಾ, ಹೇಗನ್ಸುತ್ತೆ ಅದು ಅಂತ? ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಆ ಖುಷಿಯನ್ನು ನನಗೆ ಈಗ ಸಹ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಅಂದರೆ ನಂದು ಫ್ಯಾಮಿಲಿ ಮೆಂಬರ್ಸಲ್ಲಿ ಫಾರಿನಲ್ಲಿ ಇದ್ದವ್ರು ಕೂಡ ತುಂಬಾ ಕಾಲೆಲ್ಲ ಮಾಡಿ ತುಂಬಾ ಚೆನ್ನಾಗಿ ಹಾಡಿದ್ಯಾ ಅಂತೆಲ್ಲ ತುಂಬಾ ಹೊಗಳಿದ್ರು. ಸೊ ತುಂಬಾ ಖುಷಿ ಆಯಿತು ನನಗೆ. ಓಕೆ, ನೀವು ಫಸ್ಟಿಗೆ ಬಂದು ಹೇಳಿದ್ರಿ ನಮ್ಮ ಹತ್ರ ಹಿಂದೂಸ್ತಾನಿ, ಯಾಕಂದರೆ ಅಮ್ಮ ಈಗಾಗಲೇ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣಿತಿ ಪಡೆದಿದ್ದಾರೆ, ನಾನು ಹಿಂದೂಸ್ತಾನಿ ಆ ಕಡೆ ಆಪ್ಷನ್ ಕೊಟ್ಟೆ ಅಂತ. ಸೊ ಈಗ ಹಿಂದೂಸ್ತಾನಿಗೆ ಸಂಬಂಧಪಟ್ಟಂಥ ಒಂದು 2 ಲೈನ್ ವೀಕ್ಷಕರಿಗೆ ಹಾಡ್ಬೋದಾ? ಒಂದು ಅಭಂಗನ ಹಾಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ. कानडा राजा पंढरीचा, कानडा राजा पंढरीचा, कानडा राजा पंढरीचा, वेदा नाही नाही कणला, वेदा नाही नाही कणला, अंतपरियाचा कानडा राजा पंढरीचा, कानडा राजा पंढरीचा, हा नाम्याची किर चाकतो, हा नाम्याची किर चाकतो, चोकोबाची गुरे राखतो, चोकोबाची गुरे राखतो, पुरंदराचा हा परमात्मा, पुरंदराचा हा परमात्मा, वाली दामाजीचा कानडा राजा पंढरीचा, कानडा राजा पंढरीचा, कानडा राजा पंढरीचा. ಓಕೆ, ತುಂಬ ಚೆನ್ನಾಗಿತ್ತು, ಸ್ವೀಟ್ ಆಗಿತ್ತು ಆ ವಾಯ್ಸ್. ಈಗಾಗಲೇ ಹಾಡಿರುವಂಥ ಸಾಂಗಿಗೆ ತುಂಬ ವ್ಯತ್ಯಾಸ ಇದೆ. ಇದು ಹಿಂದೂಸ್ತಾನಿ ಸಾಂಗ್ಸ್, ಅದು ತುಂಬ ಒಂಥರ ಹಿಟ್ ಸಾಂಗ್, ಅಂದರೆ ತುಂಬ ಜನರಿಗೆ ಜೋಶ್ ಕೊಡುವಂಥ ಸಾಂಗ್ಸ್ ಈ ಸಾಂಗ್ಸ್. ಸೊ ಈಗ ಇಷ್ಟೆಲ್ಲ ಹಾಡು ರಿಯಾಲಿಟಿ ಇದರಲ್ಲಿ ಅಥವಾ ರಿಯಾಲಿಟಿ ಶೋಗಳಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡುವಂಥ ಪ್ರಯತ್ನ ಮಾಡಿಲ್ವಾ? ಮಾಡಿರಲಿಲ್ಲ, ಯಾಕಂದರೆ ನಾನು ಮಾಡಬೇಕು ಅಂತ ಇತ್ತು. ಆದರೆ ಸೆಕೆಂಡ್ PU ಅಂತ ನಾನು ಸ್ವಲ್ಪ ಹಿಂದೆ ಮಾಡಿದೆ, ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಅಂತ. ನೆಕ್ಸ್ಟ್ ಇಯರ್ ಹೋಗುವ ಅಂತ ಇದೆ. ಸೊ ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಅಂತಿದೆ. ಯಾಕಂದರೆ ಈಗ ಆಲ್ಮೋಸ್ಟ್ ನಾವು ನೋಡ್ಬೋದು ರಿಯಾಲಿಟಿ ಕನ್ನಡದಲ್ಲಿ ಸರಿಗಮಪ ಇದೆ, ಹಿಂದಿಯಲ್ಲಿ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿದೆ. ಸೊ ಅದರ ಮೂಲಕ ಯಾರೆಲ್ಲ ಹಾಡ್ತಾರೆ ಅವರಿಗೆ ಫಿಲಮ್ಗಳಲ್ಲಿ ಆಫರ್ ಸಿಗೋದಾಗಿರ್ಬೋದು, ಅಥವಾ ಏನೋ ಅವರೊಂದು ಅಚೀವ್ಮೆಂಟ್ ಮಾಡೇ ಮಾಡ್ತಾರೆ. ಸೊ ಅಂಥ ಪ್ಲ್ಯಾನ್ ಏನಾದರೂ ಇಟ್ಕೊಂಡಿದ್ದೀರಾ ಹೇಗೆ ಅಂತ? ನೆಕ್ಸ್ಟ್ ಹಾಗೆ ಇದೆ ನನಗೆ ಪ್ಲ್ಯಾನ್, ಯಾವುದೊಂದು ರಿಯಾಲಿಟಿ ಶೋಸಿಗೆ ಹೋಗಬೇಕು ಅಂತ. ನೋಡಬೇಕೇನಾಗತ್ತೆ ಅಂತ. ಓಕೆ, ಈಗಾಗಲೇ ವಾಯ್ಸ್ ಆಫ್ ಉಡುಪಿಯಲ್ಲಿ ಕೂಡ ನೀವು ವಿನ್ನರ್ ಆಗಿರುವಂಥದ್ದು, ಇನ್ನೊಂದು ಕೂಡ ಶೋ ಅಲ್ಲಿ ನೀವು ವಿನ್ನರ್ ಆಗಿದ್ದೀರ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ 2 ಕಡೆ? ಯಾಕಂದರೆ ನಮ್ಮ ಒಂದು ಕರಾವಳಿಯಲ್ಲಿ ನಡೆದಿರುವಂಥ ಒಂದು ರಿಯಾಲಿಟಿ ಶೋ, ಸೊ ಇಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದು ನಿಮಗೆ ಯಾವ ಥರ ಒಂದು ಸಪೋರ್ಟ್ ಕೊಟ್ಟಿದೆ? ಅಂದರೆ ಅದಕ್ಕಿಂತ ದೊಡ್ಡ ಸ್ಟೆಪ್ಪಿಗೆ ನಾವು ಹೆಜ್ಜೆಡಬೇಕಾದ್ರೆ ಇಂಥದ್ದೆಲ್ಲ ಬೇಕಾಗತ್ತೆ. ಸೊ ಅದು ಯಾವ ಥರ ಸಪೋರ್ಟ್ ಕೊಡ್ತು ಅಂತ? ಇದು ವಾಯ್ಸ್ ಆಫ್ ಉಡುಪಿಯಲ್ಲಿ ರವಿ ಬಸ್ರೂರ್ ಸರ್ ಅವ್ರು ಜಡ್ಜ್ ಆಗಿ ಬಂದಿದ್ದರು. ಸೊ ಹಾಗೆ ಆ ಕಾಂಪಿಟೇಷನಲ್ಲಿ ಕೂಡ ನಾನು ವಿನ್ ಆಗಿದ್ದೆ. ಸೊ ಅವರಿಗೆ ನಂದು ಸಾಂಗ್ ಕೇಳಿ ತುಂಬಾ ಖುಷಿಯಾಗಿತ್ತು. ಹಾಗೆಯೇ ಅದಾದಮೇಲೆ ನಮ್ಮ ಸೂಪರ್ ಸಿಂಗರ್ ಅಂತ ಒಂದು ರಿಯಾಲಿಟಿ ಶೋ ಬಂತು. ಅದರಲ್ಲಿ ಗುರುಕಿರಣ್ ಸರ್, ಕ್ಯಾಜಟಿನ್ ಡಯಾಜ್ ಸರ್, ರಾಜ್ಗೋಪಾಲ್ ಹಾಗೂ ಅಲಕಾ ಮೇಡಮ್ ಸರ್ ಅವರೆಲ್ಲ ಜಡ್ಜ್ ಆಗಿದ್ದರು. ಸೊ ನಾನು ಅದರಲ್ಲಿ ಸಹ ವಿನ್ನರ್ ಆಗಿದ್ದೆ.
ಆ 2 ಕಾಂಪಿಟೇಷನಿಂದ ನನಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಯಿತು. ಹಾಗೆಯೇ ಒಂದು ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತಾಯಿತ್ತು ಅಲ್ಲಿ ಹಾಡಲಿಕ್ಕೆ. ಹಾಗೆಯೇ ಗುರುಕಿರಣ್ ಸರ್ ಜೊತೆ ನನಗೆ ಮೀಟ್ ಆಗಲಿಕ್ಕೆ ಅಪಾರ್ಚುನಿಟಿ ಸಿಕ್ಕಿತ್ತು. ತುಂಬಾ ಖುಷಿ ಆಯಿತು. ಯಾಕಂದರೆ ಯಾವುದೇ ಒಂದು ಸ್ಟೇಜ್ ಹತ್ತೋದಂದರೆ ಅಷ್ಟು ಈಸಿ ಕೆಲಸ ಅಲ್ಲ. ಭಯ ಇರುತ್ತೆ, ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಇರುತ್ತೆ, ಅಥವಾ ಕೆಲವರಿಗೆ ಬರೋದು ಇಲ್ಲ ಹಾಡೋಕ್ಕಂದರೆ ಆ ಟೈಮಲ್ಲಿ ಬರೋದಿಲ್ಲ. ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊತಿದ್ರೆ ನಿಮಗೆ ನರ್ವಸ್ ಆಗ್ತಾ ಇರಲಿಲ್ವಾ ಎಲ್ಲೂ, ಹೇಗೆ ಅಂತ? ಫಸ್ಟಿಗೆ ನಾನು ಸ್ಟೇಜ್ ಹತ್ತುವಾಗ ನನಗೆ ನರ್ವಸ್ ಆಗ್ತಿತ್ತು. ಆರ್ಕೆಸ್ಟ್ರಾಸ್ ಹಾಗೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟು ನಂಗೆ ಸ್ವಲ್ಪ ಧೈರ್ಯ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ವಾಯ್ಸ್ ಆಫ್ ಉಡುಪಿಯಲ್ಲಿ ಕೂಡ ಸ್ವಲ್ಪನೇ ನರ್ವಸ್ನೆಸ್ ಇತ್ತು, ಬಿಕಾಸ್ ರವಿ ಬಸ್ರೂರ್ ಸರ್ ಬಂದಿದ್ದರು. ಅವರು ಒಳ್ಳೆ ಹಾಡ್ತಾರೆ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ಸೊ ಅವರ ಮುಂದೆ ಹಾಡೋದೊಂದು ಚಾಲೆಂಜಿಂಗ್ ಆಗಿತ್ತು ನನಗೆ. ಹಾಗೆ ಗುರುಕಿರಣ್ ಸರ್ ಮುಂದೆ ಹಾಡೋದು ನನಗೆ ಒಳ್ಳೆ ಚಾಲೆಂಜಿಂಗ್ ಆಗಿತ್ತು. ಸೊ ಹಾಗೆ ನರ್ವಸ್ನೆಸ್ ಇತ್ತು ಹಾಗೂ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಇನ್ನೊಂದು ವಿಷಯ ಅಂದರೆ ಮನೆಯಲ್ಲಿ ಇಬ್ಬರು ಕೂಡ, ಅಮ್ಮನೂ ಸಿಂಗರು, ಮಗಳು ಸಿಂಗರು, ಇನ್ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಉಳಿದವರು ನಿಮ್ಮ 2 ಹಾಡನ್ನು ಅಂದರೆ 2 ಕಡೆಯಿಂದ ಹಾಡನ್ನು ಕೇಳಿ ಯಾವ ಥರ ಎಂಜಾಯ್ ಮಾಡ್ತಾರೆ ಅಂತ? ಫ್ಯಾಮಿಲಿಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ನನ್ನ ಅಪ್ಪನೂ ಕೂಡ ಅವರು ಸಂಗೀತ ಪ್ರೇಮಿಯವರು. ತುಂಬಾ ಐಡಿಯಾಸ್ ಎಲ್ಲ ಕೊಡ್ತಾರೆ ನನಗೆ. ಎಂಥಾರೊಂದು ಪರ್ಟಿಕ್ಯುಲರ್ ಸಾಂಗನ್ನು ಕಲಿತಿರುವಾಗ ತುಂಬಾ ಐಡಿಯಾಸ್, ಹೀಗೀಗೆ ಮಾಡ್ಬೋದು, ಇದನ್ನು ಹೀಗೆ ಚೇಂಜ್ ಮಾಡಿ ಹಾಡ್ಬೋದು ಅಂತ ಅವ್ರು ಕೂಡ ತುಂಬಾ ಕ್ರಿಯೇಟಿವ್. ಹಾಗೂ ಅಮ್ಮನೂ ಕೂಡ ತುಂಬಾ ಕ್ರಿಯೇಟಿವ್, ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ. ಏನಾದ್ರು ಮಿಸ್ಟೇಕ್ಸ್ ಎಲ್ಲ ಆದರೆ ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅಂತೆಲ್ಲ ಹೇಳಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗೆ ಮನೆಯಲ್ಲಿ ತುಂಬಾ ಸಪೋರ್ಟ್ ಇದೆ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ನಡೆಸೋಕ್ಕಿದೆ, ಆದರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಬ್ರೇಕ್. KGF ಐರಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಐರಾ, ಈಗಾಗಲೇ ಸಾಕಷ್ಟು ಮಾತಾಡ್ತಾ ಇದ್ರಿ ಯಾವ ಥರ ಅಮ್ಮ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ. ಸೊ ಇನ್ನೊಂದು ವಿಷಯ ಅಂದರೆ, ಇಷ್ಟೆಲ್ಲ ಹಾಡೋರಿಗೆ ಒಂದು ಸಿಂಗರ್ ಪ್ರೇರಣೆ ಆಗಿರ್ತಾರೆ. ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರೇರಣೆ ಇರ್ತಾರೆ, ಸಪೋರ್ಟ್, ಅಥವಾ ಅವರಿಂದಾಗಿ ನಾವು ಈ ರೀತಿ ಬೆಳೀತಿದ್ದೀವಿ ಅಂತ. ನಿಮಗೆ ಯಾರು ಪ್ರೇರಣೆ ಅಂತ? ನನಗೆ ಲತಾ ಮಂಗೇಶ್ಕರ್ ಜಿ, ಹಾಗೆ ಆಶಾ ಭೋಸ್ಲೆ ಜಿ, ಆಮೇಲೆ ಇವರು ಶ್ರೇಯಾ ಘೋಷಲ್, ಸೋನು ನಿಗಮ್, ಸುಮಾರು ಜನ ಇದ್ದಾರೆ. ಲಿಸ್ಟೇ ಒಂದು ಇದೆ. ತುಂಬಾ ಇಷ್ಟ. ಅಂದ್ರೆ ನಾನು ಯಾವತ್ತೂ ಇವರ ಹಾಡನ್ನ ಕೇಳ್ತಾ ಇರಬೇಕು ಅಥವಾ ಕೇಳ್ತೀನಿ ಅನ್ನುವಂಥದ್ದು ಅಂತ ಸಿಂಗರ್ ಯಾರು ಅಂತ? ಒಂದು ಸೋನು ನಿಗಮ್, ಹಾಗೆ ಶಂಕರ್ ಮಾದೇವನ್ ಕೂಡ ತುಂಬಾನೇ ಇಷ್ಟ ನನಗೆ. ಅವ್ರ ಸಾಂಗ್ ಹರಿಹರನ್ ಕೂಡ ಇದ್ದಾರೆ, ತುಂಬಾನೇ ಇಷ್ಟ ಅವ್ರ ವಾಯ್ಸ್ ನನಗೆ. ಓಕೆ, ನಿಮಗೆ ಮೆಲೋಡಿ ಸಾಂಗ್ ಇಷ್ಟನಾ ಅಥವಾ ತುಂಬಾ ಜೋಶ್ಫುಲ್ ಆಗಿರುವಂಥ ಸಾಂಗ್? ನನಗೆ ಎರಡೂ ಕೂಡ ತುಂಬಾ ಇಷ್ಟ, ಆದರೆ ಮೆಲೋಡಿ ಸಾಂಗ್ಸ್ ಕೂಡ ಜಾಸ್ತಿ ಆಪ್ಟ್ ಮಾಡ್ತೀನಿ ನಾನು, ಜಾಸ್ತಿ ಕೇಳ್ತೀನಿ. ಓಕೆ, ಕೌಶಿಕ್ ಚಕ್ರವರ್ತಿ ಏನೋ ನಿಮಗೆ ತುಂಬ ಖುಷಿ ಕೊಡುವಂಥ ವ್ಯಕ್ತಿ, ಏನು ಸ್ಪೆಷಲ್ ಅಂತ? ಕೌಶಿಕಿ ಚಕ್ರವರ್ತಿ ಅವರು ನನಗೆ ಗಾಡ್ ಮದರ್ ಇದಾಗೆ. ಅವರು ತುಂಬಾ ಇಷ್ಟ ನನಗೆ. ಅವ್ರ ದೊಡ್ಡ ಫ್ಯಾನ್ ನಾನು. ತುಂಬಾ ಖುಷಿ ಆಗುತ್ತೆ ಅವರ ಕ್ಲಾಸಿಕಲ್ ಕೇಳುವಾಗ. ಅವ್ರು ತುಂಬಾ ಕ್ರಿಯೇಟಿವ್, ಸೊ ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ. ಅವರದ್ದು ಏನಾದರೂ ಅನುಕರಣೆ ಮಾಡ್ತಿದ್ದೀರಾ ಹೇಗೆ ಅಂತ? ಅಂದರೆ ಬೇರೆ ಬೇರೆ ವರ್ಲ್ಡಿಗೆ ಹೋದಾಗತ್ತೆ ಅವರು ಹಾಡುವಾಗ. ಹೀಗನೂ ಹಾಡೋರು ಇರ್ತಾರ ಅಂತ ಅನ್ಸುತ್ತೆ ನಮಗೆ, ಅಷ್ಟು ಚಂದ ಹಾಡ್ತಾರೆ. ಈಗ ನಾರ್ಮಲ್ ಆಗಿದ್ರೆ ಮುಂಚೆ ಅಂದರೆ ಯಾವ ಥರ ಒಂದು ಲಿರಿಕ್ಸ್ ಕೊಟ್ಟಿರ್ತಾರೆ ಅದೇ ಥರ ಹಾಡ್ತಾರೆ, ಅಥವಾ ಏನು ಕಂಪೋಸ್ ಮಾಡಿರ್ತಾರೆ ಅದಕ್ಕೆ ತಕ್ಕ ಹಾಡ್ತಾರೆ. ಆದರೆ ಇತ್ತೀಚಿನ ಒಂದು ಡೆವಲಪ್ಮೆಂಟ್ ಅಥವಾ ಗ್ರೋತ್ ಏನಂದರೆ, ಅಥವಾ ಏನೋ ಒಂದು ಹೊಸತನವನ್ನು ಮಾಡೋದಂದರೆ ಹಾಡಿನಲ್ಲೇ ಏನೋ ಒಂಥರ ಚೇಂಜಸ್ ಕೊಡುವಂಥದ್ದು. ಬೇರೆ ಯಾರೋ ಹಾಡಿರ್ತಾರೆ, ಅದು ನೀವು ಹಾಡುವಾಗ ಅದಕ್ಕೆ ಏನೊಂದು ಎಕ್ಸ್ಟ್ರಾ ಸೇರಿಸುವಂಥದ್ದು, ಅಥವಾ ಏನೋ ಒಂದು ತಾಳ ಆಗಿರ್ಬೋದು, ಶ್ರುತಿ, ಅದನ್ನು ಚೇಂಜ್ ಮಾಡುವಂಥದ್ದು ಮಾಡ್ತಾರೆ. ಆ ಥರ ಏನಾದರೂ ಪ್ರಯೋಗ ಮಾಡ್ತೀರಾ ಹಾಡಿನಲ್ಲಿ? ಹಾಂ, ಯೂಶ್ವಲಿ ಮಾಡ್ತಾ ಇರ್ತೇನೆ ನಾನು. ನನಗೆ ಅದರಲ್ಲಿ ಪ್ರಯೋಗ ಮಾಡೋದಂದರೆ ತುಂಬಾ ಇಷ್ಟ. ನನಗೆ ಯಾವಾಗಲೂ ಅದನ್ನು ಚಾಲೆಂಜ್ ಆಗಿ ತಗೊಳ್ತೀನಿ. ಅಂದರೆ ಯಾವ್ದಾರು ಒಂದು ಸಾಂಗ್ ಕೊಟ್ಟರೆ ಅದನ್ನು ನನಗೆ ಹಾಗೆ ಹಾಡೋದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಅದನ್ನು ಪೇಶ್ ಮಾಡುವ ಅಂತ ಅನಿಸುತ್ತೆ. ಸೊ ಹಾಗೆ. ಓಕೆ, ಈಗ ಐರಾ ಅವರಿಗೆ ಹಾಬೀಸ್ ಏನಾದರೂ ಇದೆಯಾ, ಅಥವಾ ಸುಮ್ಮನೆ ಕೂತಾಗ ಟೈಮ್ ಸಿಕ್ಕಾಗ ಯಾವ ಥರ ಟೈಮನ್ನು ಸ್ಪೆಂಡ್ ಮಾಡ್ತೀರಿ ಅಂತ? ಎಲ್ಲಿಯಾದರೂ ಈಗ ಫ್ರೀ ಇದ್ದರೆ, ಎಲ್ಲಿಯಾದರೂ ಟೈಮ್ ಇದ್ದರೆ ಮ್ಯೂಸಿಕ್ ಕೇಳ್ತಾ ಕೂತ್ಕೊಳ್ತೀನಿ. ಹಾಗೆಯೇ
ಟ್ಯಾಲೆಂಟ್ ಶೋ ಎಲ್ಲ ನೋಡ್ತಾ ಇರ್ತೀನಿ, ರಿಯಾಲಿಟಿ ಶೋಸ್ ಎಲ್ಲ ಅದು ಸುಮಾರು ಬರ್ತಾ ಇರುತ್ತೆ, ಹಾಗೆ ನೋಡ್ತಾ ಇರ್ತೀನಿ. ಮತ್ತು ಬೋರ್ ಆದಾಗೆಲ್ಲ ನನ್ನ ಅಮ್ಮನ ಮ್ಯೂಸಿಕ್ ಕ್ಲಾಸಿಗೆ ಹೋಗಿ ಕೂತ್ಕೊಂಡು ಕೇಳ್ತಾ ಇರ್ತೀನಿ. ಓಕೆ, ಇನ್ನೊಂದು ವಿಷಯ, ಈಗ ಸ್ಟಡೀಸ್ ಎರಡು, ಈಗ PUC ನೀವು ಸ್ಟಡೀಸಿಗೆ ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ, ಆ ಕಡೆ ಮ್ಯೂಸಿಕ್ಕನ್ನು ಬಿಡುವಂಗಿಲ್ಲ. ಸೊ ಟೈಮನ್ನು ಯಾವ ಥರ ಶೆಡ್ಯೂಲ್ ಮಾಡ್ಕೊತಿದ್ದೀರಾ? ಇಷ್ಟೊತ್ತು ಮ್ಯೂಸಿಕ್ಕಿಗೆ, ಇಷ್ಟೊತ್ತು ಸ್ಟಡೀಸಿಗೆ ಅಂತ ಯಾವ ಥರ ಶೆಡ್ಯೂಲ್ ಮಾಡ್ಕೊಂಡಿದ್ದೀರಾ ಅಂತ? ಅಂದರೆ ಬೆಳಿಗ್ಗೆಲ್ಲ ಯಾವಾಗ ಟೈಮ್ ಸಿಗುತ್ತೆ ಆಗೆಲ್ಲ ನಾನು ಮ್ಯೂಸಿಕ್ ಪ್ರಾಕ್ಟೀಸ್ ಹಾಗೂ ಎಜುಕೇಷನ್ ಸ್ಟಡೀಸನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಕಾಲೇಜಿಂದ ಬಂದ ಕೂಡಲೇ ಸ್ವಲ್ಪ ಸಾಕಾಗಿರುತ್ತೆ, ಆಗ ಮ್ಯೂಸಿಕ್ ಪ್ರಾಕ್ಟೀಸ್ ಹಾಗೆ ಮಾಡ್ತೀನಿ, ಆಗ ಪುನಃ ರಿಫ್ರೆಶ್ ಆಗುತ್ತೆ ಮೈಂಡ್, ಆದಮೇಲೆ ಓದ್ಲಿಕ್ಕೆ ಸ್ಟಾರ್ಟ್. ಐರಾ ಹಾಡ್ತಿದ್ರೆ ಮತ್ತೆ 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 ಕೇಳಿಸ್ಬೇಕು ಅಂತ ಅನಿಸುತ್ತೆ. ವೀಕ್ಷಕರಿಗೆ ಇನ್ನೊಂದು ಹಾಡು ಕೇಳಬೇಕನ್ನೋ ಆಸೆ ಇದೆ, ಇನ್ನೊಂದು ಹಾಡು. ಓಕೆ, ತುಂಬ ಚೆನ್ನಾಗಿ ಹಾಡಿದ್ರಿ ಐರಾ, ತುಂಬ ಖುಷಿ ಆಯಿತು ಕೇಳಿ. ಕ್ರಿಸ್ಮಸ್ ಇವತ್ತು ನಿಮಗೆ ಡಬಲ್ ಧಮಾಕ, ಒಂದೆಡೆ KGF ಸಿನಿಮಾ ರಿಲೀಸ್ ಆಗಿ ನಿಮ್ಮ ಹಾಡು ಕೂಡ ಸೂಪರ್ ಹಿಟ್ ಆಗಿದೆ, ಇನ್ನೊಂದೆಡೆ ಕ್ರಿಸ್ಮಸ್ ಸೆಲೆಬ್ರೇಷನ್. ಸೊ ಎರಡನ್ನೂ ಕೂಡ ಯಾವ ಥರ ಎಂಜಾಯ್ ಮಾಡ್ತಿದ್ದೀರಾ ಅಂತ? ಈಚೆ ಸೈಡಿಂದ ನಂದು ಸಾಂಗ್ ಕೂಡ ಹಿಟ್ ಆಯಿತು, ಈಚೆ ಸೈಡಿಂದ ಕ್ರಿಸ್ಮಸ್ಸು ಬಂದಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ನನ್ನ ಫ್ರೆಂಡ್ಸ್ ಜೊತೆ ನಾನು ಫ್ರೀ ಸಿಕ್ಕಿದಾಗ ಹೋಗೋಣ ಅಂತ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಕೂಡ, ತಿರುಗ್ಲಿಕ್ಕೆ ಎಲ್ಲರೂ ಹೋಗೋಣ, ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ತುಂಬಾ ಖುಷಿ ಆಗ್ತದೆ. 2018 ನಿಮಗೊಂದು ದೊಡ್ಡ ಸರ್ಪ್ರೈಸ್ ಅನಿಸುತ್ತೆ ಅಲ್ಲ? ಓಕೆ, ಈಗ ಇನ್ನೇನು 2019 ಬಂತು, ಏನಾದರೂ ಇಂಟೆನ್ಷನ್ ಇಟ್ಕೊಂಡಿದ್ರಿ, ಈ ಥರ ನಾನು ಮಾಡ್ಕೋಬೇಕು 2019 ನನಗೆ ಈ ಥರ ಅಚೀವ್ಮೆಂಟ್ ಮಾಡ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರಿ? ಅಂದರೆ 2019 ನಾನು ಏನಾದ್ರು ಆಲ್ಬಮ್ ಏನಾದ್ರು ಮಾಡೋಣ ಅಂತ ಎನ್ಸ್ಕೊಳ್ತಾ ಇದ್ದೆ. ಸೊ ಅದನ್ನೀಗ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಲ್ಬಮ್ ಮಾಡೋಕ್ಕೆ. ಸೊ ಹಾಗೆ. ಓಕೆ, ಈಗ ನೆಕ್ಸ್ಟ್ ಇವಾಗ ಇನ್ನು ಸ್ಟಡೀಸ್ ಬಗ್ಗೆ ಹೇಳೋದಾದರೆ ನೆಕ್ಸ್ಟ್ ಏನು ಆಗಬೇಕು ಅಂದ್ಕೊಂಡಿದ್ದೀರಾ? ಸಿಂಗರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಬೇರೆ ಏನಾದರೂ ನೆಕ್ಸ್ಟು
ಪ್ರೊಫೆಷನ್ ಏನು ತಗೋಬೇಕು ಅಂತ ಇದ್ದೀರಾ ಅಂತ? ಆ್ಯಕ್ಚುಲಿ ನಾಟ್ ಇಟ್ ಡಿಸೈಡೆಡ್. ಆ್ಯಕ್ಚುಲಿ ನಂಗೆ ಮ್ಯೂಸಿಕಲ್ ಹೋಗಬೇಕು ಅಂತ ಸಹ ಇದೆ, ಡಿಗ್ರಿನೂ ಬೇಕು ಅಂತ ಇದೆ. ಸೊ BCom ಅಥವಾ BBM ಅಥವಾ BBA ಮೂರಲ್ಲಿ ಯಾವ್ದಾದ್ರು ಒಂದು ಮಾಡೋದಂತ ಇದೆ. ಎಸ್, ಏನಂದರೆ ಈಗ ಪ್ರತಿಯೊಬ್ಬರು ಸಿಂಗರ್ಸ್ಗಳನ್ನು ನೀವು ನೋಡಿರ್ತೀರಾ, ಪ್ರತಿಯೊಂದು ವಿಷಯ ಕೂಡ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದರೆ ಸಂಗೀತ ಲೋಕದಲ್ಲೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಏನಾದರೂ ಡಿಫ್ರೆಂಟ್ ಬೇಕು, ಡಿಫ್ರೆಂಟ್ ಇದ್ದರೆ ಖಂಡಿತ ಸಕ್ಸಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಸಂಗೀತ ಲೋಕದಲ್ಲಿ ಏನು ಹೊಸತನ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ? ಅಂದರೆ ನನಗೆ ಈಗ ಯಾವ ಸಾಂಗ್ಸನ್ನು ಹಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಕ್ರಿಯೇಟಿವ್ ಇದ್ದ ಹಾಗೆ ಜನರಿಗೆ ಖುಷಿಯಾಗುತ್ತೆ, ಸಾಂಗ್ಸನ್ನು ಕೇಳೋಕ್ಕೆ ಕೂಡ ಖುಷಿಯಾಗುತ್ತೆ. ಸೊ ಅದನ್ನು ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಈಗ ಐರಾ ಅಂದರೆ ಐರನಿಗೆ ಒಂದು ಅಭಿಮಾನಿಗಳು ಕ್ರಿಯೇಟ್ ಆಗಿದ್ದಾರೆ. ಕೊನೆಯದಾಗಿ ಸ್ಪಂದನಾ ವಾಹಿನಿ ಮೂಲಕ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಅಭಿಮಾನಿಗಳಿಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈ ಸಾಂಗನ್ನು ಹಿಟ್ ಮಾಡಲಿಕ್ಕೆ ಕಾರಣ ಎಲ್ಲ ನನ್ನದು ಅಭಿಮಾನಿಗಳೇ. ಸೊ ತುಂಬಾ ಖುಷಿ ಆಯಿತು ನನಗೆ. ಸೊ ವೆರಿ ಹ್ಯಾಪಿ ಫಾರ್ ದೆಮ್. ಓಕೆ, ಥ್ಯಾಂಕ್ ಯು ಐರಾ, ಇಲ್ಲಿ ತನಕ ಬಂದು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಈ ಥರ ಹಾಡಿ ನೀವು ಇನ್ನೂ ಜೀವನದಲ್ಲಿ ಯಶಸ್ಸು ಕಾಣಲಿ ಅನ್ನೋದು ಸ್ಪಂದನ ವಾಹಿನಿಯ ಆಶಯ. ಥ್ಯಾಂಕ್ ಯು ಇಲ್ಲಿ ಬಂದಿದೆ. ವೀಕ್ಷಕರೇ, ಐರಾ ಅನ್ನುವಂಥ ಹುಡುಗಿ ಏನಿದ್ದಾರೆ, ಉಡುಪಿ ಜಿಲ್ಲೆಯ ಹುಡುಗಿ ಈಗಾಗಲೇ KGF ಮೂಲಕ ಸಕ್ಸಸ್ಸಿನ ಒಂದು ಮೆಟ್ಟಿಲನ್ನು ಹೇರಿದ್ದಾರೆ. ಅವರು ಇನ್ನಷ್ಟು ಮೆಟ್ಟಿಲನ್ನು ಏರಬೇಕಾಗಿದೆ. ಅದಕ್ಕೆ ಅವರು ಈಗಾಗಲೇ ಎಲ್ಲ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅನ್ನೋದೇ ನಮ್ಮ ಆಶಯ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.